ಸೇವಾಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ, ರೋಟರಿ ಕ್ಲಬ್ ಪರಂಗಿಪೇಟೆ ಇವರ ಜಂಟಿ ಆಶ್ರಯದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಹಕಾರದೊಂದಿಗೆ 117ನೇ ರಕ್ತದಾನ ಶಿಬಿರ ಪರಂಗಿಪೇಟೆಯ ಸೇವಾಂಜಲಿ ಸಭಾಂಗಣದಲ್ಲಿ ನಡೆಯಿತು. ರೋಟರಿ ಕ್ಲಬ್ ಪರಂಗಿಪೇಟೆಯ ಸ್ಥಾಪಕಾಧ್ಯಕ್ಷ ಮಹೇಶ್ ಮೋಟಾರ್ಸ್ನ ಮಾಲಕ ಎಕೆ ಜಯರಾಮ್ ಶೇಖ ಶಿಬಿರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಕ್ತದಾನ ಮಾಡುವ ಮೂಲಕ ತುರ್ತು ಸಂದರ್ಭದಲ್ಲಿ ರೋಗಿಯ ಪ್ರಾಣ ಉಳಿಸಲು ಸಾಧ್ಯವಿದೆ. ಆದ್ದರಿಂದ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ನಾವು ಮುಂದಾಗಬೇಕು ಎಂದು ಹೇಳಿದರು. ನಾವು ಕರೆಯುತ್ತೇವೆ, ಏನೋ ತೊಂದರೆ ಬರ್ಬೋದು ಅಂತ ಹೇಳಿ ಮೊದಲು ಅಪನಂಬಿಕೆ ಇತ್ತು. ನನಗೆ ಕೂಡ ತಿಳಿಯುವಾಗ ಭಾಳ ಲೇಟ್ ಆಯಿತು. ನಾನು ಕೂಡ 59ನೇ ವರ್ಷದಲ್ಲಿ ಒಮ್ಮೆ ರಕ್ತದಾನ ಮಾಡಿದ್ದೆ. ಅದರ ನಂತರ ನಾನು ಪುನಃ ಹೋಗುವಾಗ ಅವರು ಹೇಳಿದರು, 60ರ ನಂತರ ರಕ್ತದಾನ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನನಗೆ ಕೂಡ ಅದರ ಅನುಭವ ಆಗಿದೆ. ಅದರಿಂದ ಏನು ಒಂದು ತೊಂದರೆ ಬರುವುದಿಲ್ಲ ಅಂತೇಳಿ ಮನವರಿಕೆ ಆಗಿದೆ. ಹಾಗಾಗಿ ಈ ರಕ್ತದಾನ ಈಗ ಹೇಗಂತ ಹೇಳಿದ್ರೆ, ಅದು ನಾವು ಕೊಟ್ಟ ಒಂದೆರಡು ದಿವಸದಲ್ಲಿ ಅದನ್ನು ಫುಲ್ಫಿಲ್ ಮಾಡ್ತದೆ. ಆದ್ದರಿಂದ ರಕ್ತದಾನ ಒಂದು ಒಳ್ಳೆ ಹಲವಾರು ಜೀವಗಳನ್ನು ಉಳಿಸುವಂಥ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದ ಎಲ್ಲರೂ ಇದಕ್ಕೆ ಸಹಕಾರ ಮಾಡಿದ್ದಾರೆ. 117ನೇ ರಕ್ತದಾನ ಅಂತ ಹೇಳಿದ್ರೆ ಅದೊಂದು ಸಾಮಾನ್ಯ ಆಗಿರಲಿಕ್ಕಿಲ್ಲ. ಸಾವಿರಾರು ಜನ ಇಲ್ಲಿ ರಕ್ತದಾನ. ಆದ್ದರಿಂದ ಎಲ್ಲರಿಗೆ ಶುಭ ಹಾರೈಸಿ ನನ್ನೆರಡು ಮಾತುಗಳು. ರೋಟರಿ ಕ್ಲಬ್ ಪರಂಗಿಪೇಟೆಯ ಅಧ್ಯಕ್ಷ ಸುರೇಂದ್ರ ಕಂಬಳಿ ಅಡ್ಯಾರ್ಗುತ್ತು ಮಾತನಾಡಿ, ರಕ್ತದಾನದಿಂದ ಜೀವ ಉಳಿಸುವುದರ ಜೊತೆಗೆ ನಮ್ಮ ದೇಹದಲ್ಲೂ ಹೊಸ ರಕ್ತ ಉತ್ಪತ್ತಿಯಾಗಿ ನಮ್ಮ ಆರೋಗ್ಯ ವರ್ಧನೆಯೂ ಆಗಲಿದೆ ಎಂದು ಹೇಳಿದರು. ಪರಂಗಿಪೇಟೆ ರೋಟರಿ ಕ್ಲಬ್ದ ವತಿಯಿಂದ ಪೂಜೆಯಲ್ಲಿ ಬಂದಿರ್ತಾರೆ. ನೆಕ್ಕು ತುಂಬಲ ನಿಮ್ಮ ಪರಂಗಿಪೇಟೆದ ರೋಟರಿ ಕ್ಲಬ್ದ ಶಿಬಿರನು ಈ ಮಕ್ಕಳ ಸೇವಾಂಜಲಿ ಪ್ರತಿಷ್ಠಾನದೊಟ್ಟಿಗೆ ಮತ್ತೊಂದಿತ್ತು. ಯಾರ ಪೂಜೆದ ಬಂಡೆ ಎನ್ನ ಅಧ್ಯಕ್ಷ ಸ್ಥಾನದ ಎಂಗ್ಲೆಲ್ಲ ಸೇರಿಸುವಂದು ಈ ಶಿಬಿರ ಎಂಗ್ಲಿಗಳ ಮಂತಾರೆ ಶಿಬಿರಡು ನಿಕ್ಲೊಟ್ಟಿಗೆ ಕೂಡಿದು ಮಂತಾರೆ ಎಂಗ್ಲಿಗಳ ಅವಕಾಶ ಕೊಡೋದು ಅರಡ ಪಂಡದಿತ್ತೆ. ಅಂಚಿನ 3ರಿಂದ 10 ಬಂಡೇರಿ ಎಲ್ಲ ಎಂಗ್ಲ 25ನೇ ತಾರೀಕಿಗೆ ಎಂಗ್ಲ ರಕ್ತದಾನ ಶಿಬಿರ ಉಂಟು. ಐದು ನಿಕ್ಲ ಕೂಡುದು ಒಟ್ಟಿಗೆ ಮನಪುಗಾತ ಬಂದಿದೆ. ಇನಿ ರಕ್ತದಾನ ಶಿಬಿರ ರಕ್ತದಾನ ದಾಯಕ ಮನಪುಡು ಬಂಡ ಒಂಜಾದು ಒಪ್ಪುನೇ ಜೀವ ಇರ್ತದೆ. ಎರಡನೇದು ನಮ್ಮ ಮೇಲಿತ್ತಿನ ನಿರ್ದೇರಿ ಅವು ಏಪಲ ಸರ್ಕ್ಯುಲೇಷನ್ ಆಗೋದು. ಆ ಸರ್ಕ್ಯುಲೇಷನ್ ಅನ್ನ ನಂತರ ಆರೋಗ್ಯ ಗೆದ್ದೆ. ಶ್ರೀನಿವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಜಯರಾಮ್ ತುಂಬೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಪ್ರವೀಣ್, ರೋಟರಿ ಕ್ಲಬ್ ಪರಂಗಿಪೇಟೆಯ ನಿಕಟಪೂರ್ವ ಅಧ್ಯಕ್ಷ ರಮೇಶ್ ತುಂಬೆ, ಸೇವಾಂಜಲಿಯ ಪ್ರಶಾಂತ್ ತುಂಬೆ, ಅಡ್ಯಾರ್ ಗ್ರಾಮ ಪಂಚಾಯತ್ ಸದಸ್ಯ ಪ್ರವೀಣ್ ಕುಮಾರ್ ತುಂಬೆ, ಗ್ರಾಮ ಪಂಚಾಯತ್ ಸದಸ್ಯ ಕಿಶೋರ್ ಬಂಗೇರಾ, ಸಚಿನ್, ಅರ್ಜುನ್ ಪೂಂಚಾ, ಲೋಕೇಶ್, ಮೊಹಮ್ಮದ್ ಫೈಸಲ್ ತುಂಬೆ, ಪ್ರಕಾಶ್ ಕಿದೆಬೆಟ್ಟು, ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಚಾ ಮೊದಲಾದವರು ಉಪಸ್ಥಿತರಿದ್ದರು. Srinivas Hospital, Mukka, Surathkal, venturing out to provide affordable healthcare solutions and services to the community at large. The hospital has all major specialized departments of general medicine, orthopedics and super speciality plastic surgery, general surgery, OBG, pediatrics, ENT, ophthalmology, interventional cardiology, neurosurgery, dermatology, ICU, NICU and PICU. We are supported with diagnostic facilities like fully equipped radiology unit and pathology lab, and support facilities like blood bank, pharmacy and 24/7 ambulance services. For more information, please contact Srinivas Hospital, Mukka, Surathkal. Phone 0824 247 8586.